ಬೆಳಗ್ಗೆ ಅಂದರೆ 2024 ಸ್ವಾಗತಿಸಿದಂಥ ಸಂದರ್ಭ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತ ಸಾಗರ ಹರಿದು ಬಂದಿರುವಂಥದ್ದು. 2024 ಕ್ಯಾಲೆಂಡರ್ ಹೊಸ ವರ್ಷವನ್ನು ಸ್ವಾಗತಿಸುವುದಕ್ಕೆ ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿರುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳದ ವಿಶೇಷವಾದಂಥ ಅಲಂಕಾರ ಇಡೀ ಭಕ್ತ ಸಾಗರವನ್ನು ಸೆಳೀತಾ ಇರುವಂತಹದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ವಿಶೇಷ ಅಲಂಕಾರ ಸೆಳೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿ ನಾವಿರುವಂತಹದ್ದು. ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ, ಬೆಂಗಳೂರಿನ ಹಲವಾರು ಅಲಂಕಾರ ಮಾಡುವವರು ಇಲ್ಲಿಗೆ ಬಂದು ಉದ್ಯಮಿಗಳು ಪ್ರಾಯೋಜಕತ್ವವನ್ನು ಮಾಡಿರುವಂಥದ್ದು. ಅಲಂಕಾರ ಮಾಡೋರು ಇಲ್ಲಿಗೆ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡಿರೋದು. ಮೇಲ್ಭಾಗದಲ್ಲಿ ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ ಇರುವಂತಹ ಒಂದು ಮೂರ್ತಿಯನ್ನು ಇಟ್ಟು ಅಲ್ಲಿ ಬಹಳ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಅದರ ಪಕ್ಕದಲ್ಲಿ ಶಿವಲಿಂಗವನ್ನು ಇಟ್ಟು ಅದರ ಮೇಲ್ಭಾಗಕ್ಕೆ 2 ಆನೆಯ ಮೂರ್ತಿಗಳನ್ನು ಇಡಲಾಗಿದೆ. ಅದರ ಜೊತೆಗೆ ಅಕ್ಕಪಕ್ಕ ಮತ್ತೆರಡು ಗೋಪುರಗಳನ್ನು ನಿರ್ಮಾಣ ಮಾಡಲಾಗಿ ಅದಕ್ಕೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿರುವಂಥದ್ದು. ಅದರ ಕೆಳಭಾಗದಲ್ಲಿ ಗಂಟೆಯ ಆಕೃತಿಯನ್ನು ನಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಓಂಕಾರವನ್ನು ಅಥವಾ ಓಂ ಅನ್ನುವಂತಹ ಸಿಂಬಲ್ ಇರುವಂತಹ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ನೋಡ್ತಾ ಇದ್ದೀರಿ. ಅದರ ಮೇಲ್ಭಾಗದಲ್ಲಿ ಸಿಯಾಳ, ಕಬ್ಬು ಮತ್ತು ತೆಂಗಿನ ಬಾಳೆಗೊನೆಯನ್ನು ಇರಿಸಲಾಗಿದೆ. ಸಿಯಾಳ, ಕಬ್ಬು ಮತ್ತು ಬಾಳೆಗೊನೆಯನ್ನು ಇರಿಸಲಾಗಿರುವಂಥದ್ದನ್ನು ಕೂಡ ತಾವೆಲ್ಲರೂ ಗಮನಿಸ್ತಾ ಇದ್ದರೆ, ಅದರ ಮೇಲ್ಭಾಗದಲ್ಲಿ ತೆಂಗಿನ ಗರಿಯಿಂದ ಒಂದು ಮಾಡಲಾಗಿರುವಂಥ ತಟ್ಟೆಯನ್ನು ಬಳಕೆ ಮಾಡಲಾಗಿದೆ. ಅದರ ಕೆಳಭಾಗದಲ್ಲಿ ಹೂವಿನ ಅಲಂಕಾರದಲ್ಲಿ ಓಂ, ಅದರ ಕೆಳಭಾಗಕ್ಕೆ ಮತ್ತೆ ವಿಶೇಷವಾದಂಥ ಅಲಂಕಾರ, ಅಲ್ಲಿ ತ್ರಿಶೂಲ ಅಲಂಕಾರ ಇರ್ಬೋದು ಮತ್ತು ಶಿವನ ನಾಮದ ಅಲಂಕಾರ ಇರ್ಬೋದು. ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಗಮನಕ್ಕೆ ಸೆಳೀತಾ ಇದೆ. ಓಂಕಾರ, ಸ್ವಸ್ತಿಕ್ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇರುವಂತಹದ್ದು. ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ದ್ವಾರಕ್ಕೆ ಅಲಂಕಾರ ಮಾಡಿರುವ ಒಂದು ಆನೆಯ ಮುಖದ ಆಕೃತಿಯನ್ನು ಇಟ್ಟು ಅಲ್ಲಿಗೆ ವಿಶೇಷವಂತ ಹೂವಿನ ಅಲಂಕಾರ. ಬಹಳ ವಿಶೇಷವಾಗಿ ಇಲ್ಲಿ ಲೋಡ್ಗಟ್ಟಲೆ ಕಬ್ಬು, ಲೋಡ್ಗಟ್ಟಲೆ ತೆಂಗಿನಕಾಯಿ, ಬದನೆ ಮತ್ತು ಆ್ಯಪಲ್ ಇವುಗಳನ್ನೆಲ್ಲವನ್ನು ಕೂಡ ಬಳಕೆ ಮಾಡಲಾಗಿದೆ. ಜೊತೆಗೆ ಮರಗೆಣಸನ್ನು ಕೂಡ ಬಳಕೆ ಮಾಡಲಾಗಿರುವಂತಹದ್ದು. ಈ ಒಳಭಾಗದ ಚಿತ್ರಣವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಈಗ ಹೊರಭಾಗದಲ್ಲಿ ವಿಶೇಷವಾಗಿ ಗಂಟೆಯ ಅಲಂಕಾರವು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಇದು ಎಂಟ್ರೆನ್ಸ್ನಲ್ಲಿರುವಂತಹ ಕಾಣಿಕೆ ಡಬ್ಬಿಯ ಮುಂಭಾಗದಲ್ಲಿರುವಂತಹ ಗಂಟೆಯ ಆಕೃತಿ. ಬಹಳ ವಿಶೇಷವಾಗಿ ಇಲ್ಲಿಗೆ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಲಂಕಾರದ ವೈಭವವನ್ನು ನೋಡ್ತಾ ಇದ್ದಾರೆ. ಅಲಂಕಾರದ ವೈಭವವನ್ನು ನೋಡಿ ಅದರ ಫೋಟೋವನ್ನು ತೆಗೆಸಿಕೊಳ್ತಾ ಇರುವಂತಹದ್ದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷ ಅಲಂಕಾರದ ದೃಶ್ಯಗಳು. ಇದರ ಜೊತೆಗೆ ದೇವಸ್ಥಾನದ ಒಳಭಾಗದಲ್ಲಿ ಅಲಂಕಾರ ಹೇಗಿದೆ ನೋಡ್ಕೊಂಡು ಬರೋಣ. ಇದೀಗ ನಾವು ದೇವಸ್ಥಾನದ ಒಳಭಾಗದಲ್ಲಿದ್ದೇವೆ. ಯಾವ ರೀತಿಯಾಗಿ ಅಲಂಕಾರ ಆಗಿದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇಲ್ಲಿ ಬಾಳೆಕಾಯಿ ಜೊತೆಗೆ ಬಾಳೆಯ ಹೂ ಇದು ಕೂಡ ಭಾಳ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು. ಅದರ ಜೊತೆಗೆ ನೀವೀಗ ನೋಡ್ತಾ ಇದ್ದೀರಿ ಬದನೆಕಾಯಿ. ಆ ಬದನೆಕಾಯಿಯನ್ನು ಯಾವ ರೀತಿಯಾಗಿ ಅಲಂಕಾರಕ್ಕೆ ಬಳಸಬಹುದು ಅನ್ನುವಂತಹದನ್ನು ಬಹಳ ವಿಶೇಷವಾಗಿ ಅಲಂಕಾರಿಕವಾಗಿ ಅದನ್ನು ಇಲ್ಲಿ ಜೋಡಣೆ ಮಾಡಿರುವಂತಹದ್ದು. ಅದರ ಮುಂಭಾಗಕ್ಕೆ ಅಂದರೆ ದೇವಸ್ಥಾನದ ಒಳಗೆ ಎಂಟ್ರಿ ಆದ ಕೂಡಲೇ ಆ ಮೇಲ್ಭಾಗದಲ್ಲಿ ಏನೆಲ್ಲ ಜೋಡಿಸಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ವಿವಿಧ ಹೂವಿನ ಅಲಂಕಾರಗಳು ಕೂಡ ಮಾಡಲಾಗಿದೆ. ವಿವಿಧ ಹೂ, ಅಲ್ಲಿ ನಿಮಗೆ ಡ್ರ್ಯಾಗನ್ ಫ್ರೂಟ್ ಸಿಗ್ತಾ ಇದೆ. ಡ್ರ್ಯಾಗನ್ ಫ್ರೂಟು ಕೂಡ ಲೋಡ್ಗಟ್ಟಲೆ ಇಲ್ಲಿಗೆ ತಂದಿದ್ದಾರೆ. ಡ್ರ್ಯಾಗನ್ ಫ್ರೂಟ್ನ ವಿಶೇಷವಾದಂಥ ಅಲಂಕಾರವನ್ನು ಇಲ್ಲಿ ಎಂಟ್ರೆನ್ಸ್ ಮಾಡಿದ್ದಾರೆ. ಡ್ರ್ಯಾಗನ್ ಫ್ರೂಟ್ನ ಮೇಲ್ಭಾಗದಲ್ಲಿ ಬದನೆಕಾಯಿ. ಈಗ ನೀವು ನೋಡ್ತಾ ಇರುವಂತಹದ್ದು ಬಾಳೆ ಹೂವು, ಬಾಳೆಗೊನೆಯ ಹೂವನ್ನು ನೋಡ್ತಾ ಇದ್ದೀರಿ. ಅದನ್ನು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ತಂದು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ದ್ವಾರಗಳಿಗೆ ಅಲ್ಲಿ ಈಚಲು ಗಿಡದ
ವಿಶೇಷವಾದಂತಹ ಬಳ್ಳಿಯನ್ನು ಬಳಕೆ ಮಾಡಿರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಈಚಲು ಗಿಡದ ಬಳ್ಳಿಯನ್ನು ಬಹಳ ವಿಶೇಷವಾಗಿ ಬಳಕೆ ಮಾಡಿದ್ದಾರೆ. ಅಲ್ಲೇ ಅದರ ಜೊತೆಗೆ ಕಬ್ಬು, ಅನಂತರ ಬಾಳೆಕಾಯಿ ಮತ್ತು ತೆಂಗಿನಕಾಯಿ ಇವುಗಳನ್ನು ಬಳಕೆ ಮಾಡಿರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಈಗ ನಿಮಗೆ ಪಂಚೇಶ್ ಚಾರ್ಮಾಡಿ ಅವರು ತೋರಿಸ್ತಾ ಇದ್ದಾರೆ ಆ್ಯಪಲನ್ನು ರುದ್ರಾಕ್ಷಿಯಲ್ಲಿ ಜೋಡಣೆ ಮಾಡಿ, ರುದ್ರಾಕ್ಷಿಯ ಮಾಲೆಗೆ ಆ್ಯಪಲನ್ನು ಜೋಡಣೆ ಮಾಡಿ ಬಳಕೆ ಮಾಡಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲೇ ಅಡಿಕೆಗೆ ಹೂವಿನ ಹಾರವನ್ನು ಸೇರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿರುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಬಹಳ ವಿಶೇಷವಾದಂಥ ಅಲಂಕಾರವಾಗಿ ಕಂಗೊಳಿಸ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಿ ಜೋಳದ ಅಲಂಕಾರ, ರುದ್ರಾಕ್ಷಿಯ ಆ್ಯಪಲ್ ಮಾಲೆ ಮತ್ತು ಬದನೆಕಾಯಿ ಇವೆಲ್ಲವನ್ನು ಸೇರಿಸಿಕೊಂಡು ಮಾಡಿರುವಂತಹದ್ದು ಜೋಳದ ಅಲಂಕಾರ. ಇಲ್ಲಿ ಈ ಒಂದು ಅಲಂಕಾರದಲ್ಲಿ ಜೋಳವನ್ನು ಹೆಚ್ಚು ಬಳಕೆ ಮಾಡಿದ್ದಾರೆ. ಅದರ ಪಕ್ಕದಲ್ಲಿರುವಂಥ ಜೋಳ ಮತ್ತು ಆ್ಯಪಲನ್ನು ಹೆಚ್ಚು ಬಳಕೆ ಮಾಡಿರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜೋಳ ಮತ್ತು ಆ್ಯಪಲನ್ನು ಹೆಚ್ಚು ಬಳಕೆ ಮಾಡಿರುವಂತಹ ಅಲಂಕಾರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಧರ್ಮಸ್ಥಳದ ಹೊಸ ವರ್ಷಕ್ಕೆ, ಅಂದರೆ ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ಧರ್ಮಸ್ಥಳ ಯಾವ ರೀತಿಯಾಗಿ ಸಜ್ಜಾಗಿದ್ದು, ಧರ್ಮಸ್ಥಳಕ್ಕೆ ಬಂದ ಭಕ್ತಾದಿಗಳು ಈ ಅಲಂಕಾರವನ್ನು ನೋಡಿ ನಿಬ್ಬೆರಗಾಗಿರುವಂಥದ್ದು ಮಾತ್ರವಲ್ಲದೆ ಎಲ್ಲರೂ ಕೂಡ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ರಾತ್ರಿ ವಿಶೇಷವಾದಂತಹ ಅಲಂಕಾರದ ಒಂದು ಲೈಟ್ಸ್ ಜೋಡಣೆ ಮಾಡಲಾಗಿದೆ. ಇಲ್ಲಿ ನೀವೀಗ ನೋಡ್ತಾ ಇರುವಂತಹದ್ದು ಆ ರುದ್ರಾಕ್ಷಿ ಮಾಲೆಯನ್ನು ಅಲಂಕಾರಕ್ಕೆ ಬಳಕೆ ಮಾಡಿರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ರುದ್ರಾಕ್ಷಿ ಮಾಲೆಯನ್ನು ಅಲಂಕಾರಕ್ಕೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಅಲಂಕಾರಕ್ಕೆ ಭತ್ತದ ತೆನೆಯನ್ನು ಬಳಕೆ ಮಾಡಿರುವಂಥದ್ದು, ಜೊತೆಗೆ ಮೇಲ್ಭಾಗದಲ್ಲಿ ತೆಂಗಿನಕಾಯಿ, ಜೊತೆಗೆ ಮರಗೆಣಸನ್ನು ಯಾವ ರೀತಿಯಾಗಿ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸುಮಾರು 5 ರಿಂದ 6 ಲೋಡು ತರಕಾರಿಯನ್ನು ಇಲ್ಲಿ ತಂದು ಈ ಒಂದು ಅಲಂಕಾರವನ್ನು ಮಾಡಲಾಗಿದೆ. ಬಹಳ ವಿಶೇಷವಾಗಿ ದೇವಸ್ಥಾನ ಕಂಗೊಳಿಸ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದಕ್ಕೆ ದ್ವಾರದ ಬಲಕ್ಕೆ ಅಲ್ಲಿ ಕಬ್ಬನ್ನು ಜೋಡಣೆ ಮಾಡಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಹೂವಿನ ಅಲಂಕಾರದ ಜೊತೆಗೆ ಭತ್ತ ಇರ್ಬೋದು, ಆನಂತರ ಫ್ರೂಟ್ಸ್ಗಳಿರ್ಬೋದು, ಇವೆಲ್ಲವನ್ನು ಬಳಕೆ ಮಾಡಿ ಬಹಳ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ. ಇದು ಭಾಳ ಅದ್ಭುತವಾಗಿದೆ. ಪ್ರತಿ ಸರಿ ನಾನು 40 ವರ್ಷದಿಂದ ಬರ್ತಾಯಿದ್ದೀನಿ. ನ್ಯೂ ಇಯರ್ಸ್ಗಂತೂ ಪ್ರತಿ ವರ್ಷ ನಾನು ರಾಕ್ಲೈನ್ ವೆಂಕಟೇಶ್ ಇಬ್ಬರು ಬರೋದು. ಈ ಸರಿ ಅವ್ರ ಪಿಕ್ಚರ್ ರಿಲೀಸ್ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಅಲಂಕಾರ ಅದ್ಭುತವಾಗಿದೆ. ನಾವು ಯಾವ ಸಿನಿಮಾದಲ್ಲೂ ಮಾಡೋದಿಲ್ಲ, ಆ ಥರ ಇದೆ. ಏಕೆಂದರೆ ಸಿನಿಮಾದಲ್ಲೆಲ್ಲ ಪ್ಲಾಸ್ಟಿಕ್ ಹಾಕ್ತೀವಿ, ಇಲ್ಲೆಲ್ಲ ರಿಯಲ್ ಫ್ಲವರ್ ಇದೆ. ನಿಜವಾಗ್ಲೂ ಮಾಡಿರೋ ಭಕ್ತಾದಿಗಳಿಗೆ ಮತ್ತು ಯಾರು ಮಾಡಿಸಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ, ಮಂಜುನಾಥನ ಆಶೀರ್ವಾದ ಪೂರ್ಣ ಕರ್ನಾಟಕ ಜನತೆಗೆ ಸಿಗಲಿ ಅನ್ನೋದೇ ಆಸೆ. ಕಳೆದ ಒಂದು 7-8 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಅಲಂಕಾರವನ್ನು ನೋಡಲಿಕ್ಕೆ ಜನ ಜಾಸ್ತಿ ಬರ್ತಾ ಇದ್ದಾರೆ. ಹೌದು, ಯಾಕೆಂದರೆ ಆ ಅಲಂಕಾರದ ಒಂದು ಕ್ವಾಲಿಟಿ ಇದೆಯಲ್ಲ, ಕ್ವಾಲಿಟಿ ಮತ್ತು ಅದರ ಗುಣ ಮತ್ತು ಅದರ ಡಿಸೈನು, ಅದರ ಕಲರ್ ಕಾನ್ಸೆಪ್ಟು ಪ್ರತಿಯೊಂದು ತುಂಬ ಅದ್ಭುತವಾಗಿದೆ. ನಾವು ಸಿನಿಮಾದಲ್ಲೂ ಇಷ್ಟು ಮಾಡೋಕ್ಕಾಗೋದಿಲ್ಲ, ನಮ್ಮ ಆರ್ಟ್ ಡೈರೆಕ್ಟರ್ಗಳಿಗೂ ಕಷ್ಟ ಅಂತ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಬಾಳೆ ಕಂಬ ಇರ್ಬೋದು, ಅದರಲ್ಲಿ ಅಡಿಕೆ ಇದಿರ್ಬೋದು, ಆಮೇಲಿಂದ ತೆಂಗಿನ ಗರಿಯ ಚಪ್ರದ ಥರ ಸುತ್ತೋದಾಗಲಿ, ತೆಂಗಿನಕಾಯಿಗಳನ್ನೆಲ್ಲ ಒಂದೊಂದು ಇದಕ್ಕೆ ಹಾಕೋದಾಗಲಿ ಭಾಳ ವಿಶಿಷ್ಟವಾಗಿ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮರಗೆಣಸನ್ನು ಬಳಕೆ ಮಾಡಿ ಅಲಂಕಾರ ಮಾಡ್ಬೋದು ಅಂತ ಅದೇ ನೋಡಿದ್ನಲ್ಲ, ಅದು ಭತ್ತ, ಮರಗೆಣಸು ಎಲ್ಲನೂ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಜೊತೆಗೆ ಮಾತನಾಡಿದವರು ಚಲನಚಿತ್ರದ ಹಿರಿಯ ನಿರ್ದೇಶಕರಾಗಿರುವಂಥ ರಾಜೇಂದ್ರ ಸಿಂಗ್ ಬಾಬು ಅವರು. ಸರ್, ನಮಗೆ ಧನ್ಯವಾದ ಸರ್. ಮರಗೆಣಸು ಮತ್ತು ಬದನೆ ಮತ್ತು ಅಡಿಕೆಯನ್ನು ಬಳಕೆ ಮಾಡಿ ಒಂದು ವೃತ್ತಾಕಾರವನ್ನು ಮಾಡಿರುವಂಥದ್ದು, ಅದಕ್ಕೆ ವಿಶೇಷವಾದಂತಹ ಲೈಟಿನ ಅಲಂಕಾರವನ್ನು ಮಾಡಿ ರಾತ್ರಿ ಹೊತ್ತಿನಲ್ಲೂ ಕೂಡ ಜಗಮಗಿಸುವ ಹಾಗೆ ಮಾಡಿರುವಂತಹ ಒಂದು ಅಲಂಕಾರ, ಅದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಅಲಂಕಾರ. ಹೀಗೆ ಕ್ಷೇತ್ರದಾದ್ಯಂತ, ಅಂದರೆ ಕ್ಷೇತ್ರದ ಒಳಭಾಗ ಸಂಪೂರ್ಣವಾಗಿ ವಿಶೇಷ ರಂಗಿನೊಂದಿಗೆ ಕಂಗೊಳಿಸ್ತಾ ಇದೆ. ಬಹಳ ವಿಶೇಷವಾಗಿ ಹಸಿರು ತುಂಬಿಕೊಂಡಿದೆ, ಸಂಪೂರ್ಣವಾಗಿ ಹಸಿರು ತುಂಬಿಕೊಂಡಿದೆ, ಫಲ ಪುಷ್ಪಗಳಿಂದ ಕಂಗೊಳಿಸ್ತಾ ಇದೆ. ಇಡೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಒಳಾಂಗಣದ ಆವರಣ ಸಂಪೂರ್ಣವಾಗಿ ವಿಶೇಷ ಅಲಂಕಾರಗಳೊಂದಿಗೆ ಕಂಗೊಳಿಸ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಲ್ಲಿಯ ಪಾರುಪತಿಗಾರರು ಮತ್ತು ಈ ಫ್ಲವರ್ ಡೆಕೋರೇಷನ್ ಮಾಡಿದವರು
ಇದ್ದಾರೆ, ಅವ್ರ ಜೊತೆಗೆ ಮಾತನಾಡಿಸೋಣ. ಹೊಸ ವರ್ಷದ ಅಲಂಕಾರವನ್ನು ನೋಡಿದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷ ಅಲಂಕಾರದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪಾರುಪತಿಗರು ಇದ್ದಾರೆ. ಲಕ್ಷ್ಮೀನಾರಾಯಣ್ ಸರ್. ಸರ್, ಈ ಒಂದು ಅಲಂಕಾರ ಯಾರು ಮಾಡಿರೋದು, ಎಷ್ಟು ಕಬ್ಬು ಏನೆಲ್ಲ ಬಳಕೆ ಮಾಡಿದ್ದಾರೆ? ಇದು ಈ ಅಲಂಕಾರ ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ಬಂದು ಸೇವೆಯಾಗಿ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಿನ ಒಂದು ಗೋಪಾಲರಾವ್, ಆನಂದ್ ಹಾಗೂ ಶರವಣ್ ಅಂತ 3 ಜನ ಒಂದು ತಂಡ ಒಂದು ವಾರ ಹಿಂದೆ ಇಲ್ಲಿ ಬಂದು ಕೆಲಸ ಪ್ರಾರಂಭಿಸಿದ್ದಾರೆ. ವಿವಿಧ ಹೂಗಳು, ವಿವಿಧ ಹಣ್ಣುಗಳು, ಹಂಪಲುಗಳು, ಹಾಗೆ ತರಕಾರಿ, ಮರಗೆಣಸಿದೆ, ಆ್ಯಪಲ್ ಇದೆ, ಹಾಗೆ ತೆಂಗಿನಕಾಯಿ, ಬಾಳೆ ಗೊನೆಗಳನ್ನೇ ಇಟ್ಟಿದ್ದಾರೆ. ಮತ್ತು ಸಿಯಾಳ, ಎಳ್ನೀರು, ಬದನೆಕಾಯಿ, ಏನೆಲ್ಲ ಜೋಳ ಏನೆಲ್ಲ ಹಾಕಿದ್ದಿಲ್ಲ ಎಲ್ಲ ಸಿಕ್ಕಿದ ತಂದು ಅಲಂಕಾರಿಕವಾಗಿ ಜೋಡಿಸಿದ್ದಾರೆ. ಬಂದು ಹಾಕಿದ್ದಲ್ಲ, ಅಲಂಕಾರಿಕವಾಗಿ ಜೋಡಿಸಿದ್ದಾರೆ. ಅದರಿಂದ ದೇವಸ್ಥಾನ ಅಂತ ಹೇಳೋದು ಸ್ವರ್ಗಮಯವಾಗಿದೆ. ನೋಡಲಿಕ್ಕೆ ಅತಿಯಾದ ಆನಂದ ಆಗ್ತದೆ. ಬಂದ ಭಕ್ತಾದಿಗಳೆಲ್ಲರೂ ಕೂಡ ಇದನ್ನು ಭಾಳ ಸಂತೋಷದಿಂದ ನೋಡಿ ಸಂತೋಷ ಪಡ್ತಾರೆ. ಎಷ್ಟು ಲೋಡು ಇರ್ಬೋದು ಸರ್? ಸುಮಾರು ಹಣ್ಣು ಹಂಪಲುಗಳು ಒಂದು 2-3 ಲೋಡ್ ಬಂದಿದೆ. ಬೇರೆ ಪ್ರತಿಯೊಂದು ಐಟಮ್ ಸೇರಿ ಒಂದು 20-25 ಲೋಡ್ ಬಂದಿದೆ ಇಲ್ಲಿಗೆ. ಅದನ್ನು ಬ್ಯಾಂಗ್ಳೂರಿನ ದರ್ಶನ. ನಾವು ಯಾವುದೇ ವಸ್ತುಗಳನ್ನು ಕೊಡಲಿಲ್ಲ. ಎಲ್ಲ ವಸ್ತುಗಳನ್ನು ಬ್ಯಾಂಗ್ಳೂರು ತಗೊಂಡು ಬಂದು ಅವ್ರು ಇಲ್ಲಿ ಬಂದು ಜೋಡಿಸಿದ್ದಾರೆ. ಒಂದು ವಾರದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಹಣ್ಣು ಹಂಪಲಿನ ಅಲಂಕಾರ ಬಹಳ ವಿಶೇಷ. ಇವತ್ತು ಹೆವಿ ರಶ್ ಕೂಡ ಇದೆ ಧರ್ಮಸ್ಥಳದಲ್ಲಿ. ಈ ಬಂದವರು ಹೇಗೆ ಆಸ್ವಾದಿಸ್ತಾರೆ? ಈ ಹಣ್ಣು ಹಂಪಲುಗಳಂದರೆ ಒಂದು 5 ವರ್ಷದಿಂದ, ಒಂದು 10-20 ವರ್ಷ ಮಾಡ್ತಾ ಇದ್ದಾರೆ. ಆದರೆ 5 ವರ್ಷದಿಂದ ವಿಶೇಷ ಅಲಂಕಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲಂಕಾರ, ಯಾಕಂದರೆ ಈ ಹಣ್ಣು ಹಂಪಲುಗಳು ಜೋಡಿಸಿ ವಿಶೇಷವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲ ಇದನ್ನು ನಾವು ಏನಂದರೆ ಅವರ ಸಂತೋಷ ಹೇಳಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಸೆಲ್ಫಿ ಫೋಟೋಗ್ರಫಿ ಮಾಡೋದು, ಅದೇ ಎಲ್ಲೆಲ್ಲ ಪ್ರತಿಯೊಂದು ಕಡೆಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಅದು ಸಂತೋಷನೇ. ಅದು ನಮ್ಮ ವ್ಯವಸ್ಥೆಗೆ ತೊಂದರೆ ಆದರೂ ಕೂಡ ಭಕ್ತಾದಿಗಳ ಸಂತೋಷಕ್ಕೆ ನಾವು ಹೇಳುವಾಗಿಲ್ಲ. ಅವ್ರ ಸಂತೋಷ ನಮ್ಮ ಸಂತೋಷ. ಆ ರೀತಿ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ರುದ್ರಾಕ್ಷಿ ಮಾಲೆ ಕೂಡ ಬಳಕೆ ಮಾಡಿದ್ದಾರೆ. ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಏನೇನು ಐಟಮ್ ಹೋಗಿ ನೋಡ್ಕೊಂಡು ಬರಬೇಕು, ಅಷ್ಟು ಐಟಮ್ ಬಳಕೆ ಮಾಡಿದ್ದಾರೆ. ಇದನ್ನೆಲ್ಲ ಅಲಂಕಾರ ಎಲ್ಲ ಮುಗಿದ ನಂತರ ಏನು ಮಾಡ್ತಾರೆ? ಎಲ್ಲವನ್ನು ಈಗ ಕಬ್ಬು ಆನೆಗಳಿಗೆ ಆಗುತ್ತೆ, ತೆಂಗಿನಕಾಯಿ ದೇವಸ್ಥಾನ ಉಪಯೋಗ ಆಗುತ್ತೆ, ಎಳ್ನೀರು ದೇವಸ್ಥಾನಕ್ಕೆ ಉಪಯೋಗ ಆಗುತ್ತೆ, ಬಾಳೆಹಣ್ಣೆಲ್ಲ ಕೆಲಸವ್ರಿಗೆ ಕೊಡ್ತೇವೆ. ಈಗ ಬೇರೆ ಬೇರೆ ಐಟಮ್ ನಾವು ಆ್ಯಪಲ್ ಗಿಪ್ಪಲ್ ಎಲ್ಲ ಕೆಲಸವ್ರಿಗೆ ಕೊಡ್ತೇವೆ. ಮತ್ತೇನೋ ಹೂಗಳೆಲ್ಲ ಇದೆ, ಅದನ್ನೆಲ್ಲ ಅದು ಸಲ ನಾವು 2-3 ದಿವಸ 4-5 ದಿವಸ ಇರುತ್ತೆ. ಮತ್ತು ತೆಗೆದು ನಾವು ಇದಕ್ಕೆ ನಮ್ಮ ಕಸಕ್ಕೆ ಹಾಕ್ತೀವಿ. ಎಸ್, ಇದರ ರೈಟರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈ ಅಲಂಕಾರಕ್ಕೆ ಏನೆಲ್ಲ ಬಳಕೆ ಮಾಡಿದ್ದೀವಿ? ಸರ್, ನಾವು ತೆಂಗಿನಕಾಯಿ ಬಳಕೆ ಮಾಡಿದ್ದೀವಿ. ತೆಂಗಿನಕಾಯಿ, ಮರಗೆಣಸು, ಕಬ್ಬು, ಜೋಳ, ಅಡಿಕೆಕಾಯಿ, ಎಳ್ನೀರು, ಆಮೇಲೆ ಬನಾನಾ ಎಲ್ಲ ಬಳಕೆ ಮಾಡ್ತೀವಿ ಸರ್. ಬದನೆಕಾಯಿ, ರುದ್ರಾಕ್ಷಿ ಹೆಚ್ಚು ಕಮ್ಮಿ ಒಂದು 5,000 ಮೇಲೆ ಇದೆ ಸರ್. 5,000. ಎಷ್ಟು ಜನ ಮಾಡಿದ್ದಾರೆ ಕೆಲಸ? ನಾವು ಸ್ಟೆಪ್ ಬೈ ಸ್ಟೆಪ್ ಬಂದು ಸರ್. ಫಸ್ಟ್ ಡೇ ಬಂದು ಒಂದು 30 ಮೆಂಬರ್ಸ್ ಬಂದಿದ್ದೋ. ಆಮೇಲೆ ಐಟಮ್ ಬಂದಂಗೆ ಸ್ಟೆಪ್ ಬೈ ಸ್ಟೆಪ್ ಬಂದು. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಗೆ ಎಲ್ಲ ಐಟಮ್ ಎಲ್ಲ ಬಂತು. ಕಬ್ಬು, ಬಾಳೆಕಾಯಿ ಎಲ್ಲ ಬಂತು. ಅವಾಗ ಒಂದು 20 ಮೆಂಬರ್ಸ್ ಆ್ಯಡ್ ಆಗ್ತೀವಿ. ತಿರ್ಗಾ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಫ್ಲವರ್ ಬಂದಾಗ ಇನ್ನೊಂದು 20 ಮೆಂಬರ್ಸ್ ಆ್ಯಡ್. ಫೈನಲ್ ಡೇಗೆ ಒಂದು 80 ಮೆಂಬರ್ಸ್ ವರ್ಕ್ ಮಾಡಿದ್ದೀವಿ. ಹಾಂ, ನಾವೊಂದು ಮಂಡೇಯಿಂದ ಒಂದು ಸ್ಯಾಟರ್ಡೇವರೆಗೂ ವರ್ಕ್ ಮಾಡಿದ್ದೀವಿ ಸರ್. ಸ್ಯಾಟರ್ಡೇವರೆಗೂ ಸಂಡೇ ಬಂದು ಫ್ಲವರ್ ವರ್ಕ್ ಮಾಡಿದ್ದೀವಿ. ಒಟ್ಟು 6 ಡೇಸ್ ವರ್ಕ್ ಮಾಡಿದ್ದೀವಿ. ಇದು ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೊಸ ವರ್ಷ, ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ಸಜ್ಜಾಗಿರುವಂಥ ರೀತಿ ಬೆಂಗಳೂರಿನ 3 ಸೇರಿಕೊಂಡು ಇಡೀ ತಂಡವಾಗಿ ಇಲ್ಲಿ ಬಂದು ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ. ಅಲಂಕಾರ ಹೇಗಾಗಿದೆ ಸಂಪೂರ್ಣ ವಿವರವನ್ನು ನೀವೀಗ ನೋಡಿದ್ದೀರಿ. ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.